ವೀರರಸದ ಪ್ರಸ್ತುತಿ. ಒಂದೊಂದೇ ಪದ್ಯಗಳನ್ನು ನಾವು ಪ್ರಾರಂಭದಲ್ಲಿ ಎರಡೆರಡು ಪದ್ಯಗಳಂತ ಆಲೋಚನೆ ಮಾಡಿದ್ದು, ಸುತ್ತುಗಳನ್ನು ಕಡಿತಗೊಳಿಸದೆ ಪದ್ಯಗಳನ್ನು ಕಡಿತಗೊಳಿಸ್ತಾ ಇದ್ದೇವೆ. ಅದು ಅಪ್ರಚಿತವಾದಂತಹ ಒಂದು ಪದ್ಯಗಳನ್ನೇ ಆಯ್ದುಕೊಂಡಿದ್ದೇವೆ. ನಾನು ನಿರೂಪಣೆಯಲ್ಲಿ ಮಧ್ಯೆ ಮಧ್ಯೆ ಹೇಳುವುದಕ್ಕಿಂತ ಈಗ ಒಮ್ಮೆಲೆ ಹೇಳಿಬಿಡುತ್ತೇನೆ ಯಾರ್ಯಾರು ಯಾವ ಪದ್ಯ ಅಂತ. ಆಗ ಒಂದಷ್ಟು ಸಮಯ ನಿರೂಪಣೆಯ ಸಮಯ ಉಳಿಯುತ್ತದೆ ಅನ್ನುವ ಕಾರಣದಿಂದ ಮೊದಲಿಗೆ ಶ್ರೀಮತಿ ಅಮೃತ ಅಡಿಗ ಮತ್ತು ಶ್ರೀ ದಿನೇಶ್ ಬೆಪ್ಪಡೆಯವರು ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ ವಿರಚಿತ ದೇವಯಾನಿ ಕಲ್ಯಾಣದಿಂದ ವೃಷಪರ್ವ ಮತ್ತು ದೇವೇಂದ್ರನ ಕಾಳಗದ ಒಂದೊಂದು ಪದ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅದಾದ ಮೇಲೆ ಭರತ್ ಶೆಟ್ಟಿ ಮತ್ತು ಮನ್ವಿತಿರ ಅವರು ಸಹಸ್ರಕಂಠ ಕಾಳಗದಿಂದ ಚಿತ್ರದೇವ ಮತ್ತು ಹನುಮಂತನ ಒಂದು ವೀರರಸದ ಪದ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಹಾಗೆಯೇ ಶ್ರೀಮತಿ ಕಾವ್ಯಶ್ರೀ ಮತ್ತು ಸೃಜನ್ ಹೆಗಡೆಯವರು ರಾಮಾಂಜನೇಯ ಪ್ರಸಂಗದಿಂದ ಒಂದು ಹಾಸ್ಯ ಮಿಶ್ರಿತ ವೀರರಸ ಅಂಗದ ಭಾಗದಿಂದ, ಹನುಮಂತ ಮತ್ತು ಅಂಗದನ ಪ್ರಕರಣದ ಭಾಗದಿಂದ ಒಂದೊಂದು ಪದ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅಸುರನು ಬೊಬ್ಬಿರಿದ ಕ್ಷಣ ಮಾಯದಿ ಮಾಯದಿ ಅಸುರನು ಬೊಬ್ಬಿರಿದ ಕ್ಷಣ ಮಾಯದಿ ಮುಸು ಮುಸ ಕತ್ತಲೆಯ ಮತಯುಗದ ತವ ದುರಪತಿಯನು ಬಿಡಿದೆದೆದನು ನಭಗಾಗ ಗುರುವರ ಕಳ್ಳೋ ಕ್ಷಣದಲ್ಲಿ ಗಾರುಡ ಶರವಪಿ ಮಂತ್ರಿಸುತ್ತೋ ದಿನ್ನ ತಾತೈ ತಾತ ಗಟ್ಕಧೀ ಗುರುವರ ಕಂಡ
ಗಂಜುವಿನೇ ರಾಮನಿ ಗಂಜುವಿನೇ ನಾಮ ಮಹಾತ್ಮೆಯುಳ್ ಈ ಮೂರ್ಭುವನವನೇ ನಾಮ ಮಹಾತ್ಮೆಯುಳ್ ಈ ಮೂರ್ಭುವನವನೇ ಹೋಮಿಸದಿರುವವನೇ ಹೋಮಿಸದಿರುವವನೇ ನೀ ಮರುಳನು ಛೀ 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 ಮೂರ್ಖನೇ ನೀ ಮರುಳನು ಛೀ 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 ಮೂರ್ಖನೇ ಸಾಮದುತ್ತರವ ನಾ ಮೊದಲೆಂದಿ ನಡೆ 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 ರಘುವರ ನೆಡೆಗೆ ಕೊಡೆ ಬೊಡವಿ ಬದಿಗೆ ಕೊಡೆ ಬೊಡವಿ ಬದಿಗೆ ಬಿಡ 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 ಛಲ ಬಲದ ಬಗೆ ಕೊಡೆ ದೂರು